ಶಿವರಾತ್ರಿ ದಿವಸ ಪ್ರಾತಃ ಕಾಲದಲ್ಲಿ ಶತರುದ್ರಾಭಿಷೇಕ, ಹಾಗೆ ರಾತ್ರಿ ಕಾಲದಲ್ಲಿ ಏಕಾದಶ ರುದ್ರ ಇದು ಪ್ರತಿ ವರ್ಷ ನಡೆದುಕೊಂಡು ಬರ್ತಾ ಉಂಟು. ಈ ವರ್ಷ ವಿಶೇಷವಾಗಿ ಶಿವನ ಸಂಪೂರ್ಣ ಅನುಗ್ರಹ ಆಗಬೇಕು, ಲೋಕಕ್ಕೆ ಸುಭಿಕ್ಷೆ ಆಗಬೇಕು, ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಜ್ವಾಲಾಮುಖಿ ಇತ್ಯಾದಿ ಯಾವುದೇ ದೇಶಕ್ಕೆ ಬರತಕ್ಕಂತಹ ಕಂಟಕ ಅದನ್ನೆಲ್ಲ ಪರಿಹಾರ ಮಾಡುವ ಉದ್ದೇಶವಾಗಿ, ಹಾಗೆ ಭಕ್ತ ಜನರಿಗೆ ಆರೋಗ್ಯ ಮಾಡಿಕೊಂಡು ಬರತಕ್ಕಂಥ ವೃತ್ತಿ ಕ್ಷೇತ್ರ ಎಲ್ಲ ಪಾಪಗಳ ಪರಿಹಾರ ಮಾಡತಕ್ಕಂತಹ ಮಹಾಶಿವ ಪಂಚಾಕ್ಷರಿ ಯಜ್ಞವನ್ನು ಮಾಡುವಂಥ ಸಂಕಲ್ಪ ಮಾಡಿದ್ದೇವೆ. ಮಹಾಲಿಂಗೇಶ್ವರ ಸಂತೋಷನಾಗಿ ಶಿವರಾತ್ರಿ ದಿವಸ ನಾವು ಕೊಟ್ಟ ಸೇವೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿ ಯಾರೆಲ್ಲ ಸೇವೆ ಕೊಡ್ತಾರೆ ಅವರ ಕುಟುಂಬಕ್ಕೆ ಬರತಕ್ಕಂಥ ಶಿವಕೋಪ ಶಿವಶಾಪವನ್ನೆಲ್ಲ ನಿವೃತ್ತಿ ಮಾಡಿ ಯಾವುದೇ ರೀತಿಯ ಮೃತ್ಯು ಕಂಟಕ, ಅಪಮೃತ್ಯು, ಧ್ಯಾನ ಮೃತ್ಯು, ಘೋರ ಮೃತ್ಯು, ಶುದ್ಧ ಮೃತ್ಯು ಆದಿ 7 ವಿಧ ಮೃತ್ಯು ಕಂಟಕ ಮನುಷ್ಯನಿಗೆ ಪ್ರಾಪ್ತಿಯಾಗ್ತದೆ. ಅಂತಹ ಮೃತ್ಯುವನ್ನೆಲ್ಲ ಮಹಾಲಿಂಗೇಶ್ವರ ಪರಿಹಾರ ಮಾಡಿ ಅಗ್ನಿ ಭಯ, ವಿಷ ಭಯ, ರಾಜ ಭಯ, ಚೋರ ಭಯ, ಗಳ ಭಯಾದಿ ಎಲ್ಲ ಭಯಪೀಡೆಯನ್ನು ಪರಿಹಾರ ಮಾಡಿ ಮಕ್ಕಳಿಗೆಲ್ಲ ವಿದ್ಯಾಬುದ್ಧಿ ದೀರ್ಘಾಯುಷ್ಯ ಮಾಡಿಕೊಂಡು ಬರತಕ್ಕಂಥ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು, ಆಧ್ಯಾತ್ಮಿಕಾದಿ ಭೌತಿಕಾದಿ ದೈವಿಕಾದಿ ತಾಪತ್ರ ಪರಿಹಾರ ದ್ವಾರ ಮುಂದೆ ಈ ಕ್ಷೇತ್ರದಲ್ಲಿ ಆಗತಕ್ಕಂಥ ಅಭಿವೃದ್ಧಿ ಕಾರ್ಯಕ್ಕೆ ಸಪರಿವಾರ ಸಮೇತ ಮಹಾಲಿಂಗೇಶ್ವರನ ಅನುಗ್ರಹ, ದೇವರ ಅನುಗ್ರಹ ಎಲ್ಲ ಪ್ರಾಪ್ತಿಯಾಗಿ ಶಿವರಾತ್ರಿ ದಿವಸ ಮಹಾಲಿಂಗೇಶ್ವರ ಸಂಪೂರ್ಣ ಸುಪ್ರಸನ್ನನಾಗಿ ಮುಂದೆ ಆಗತಕ್ಕಂಥ ಎಲ್ಲ ಕಾರ್ಯಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸು, ಹಾಗೆ ಏನೊಂದು ಈಗ ಉದ್ಘಾಟನೆ ಮಾಡ್ತಾ ಇದ್ದೇವೆ, ಎಲ್ಲರ ಪ್ರೋತ್ಸಾಹ ಸಿಕ್ಕುವಾಗಿ ಅನುಗ್ರಹ ಮಾಡಿ ಸಕಲ ಕಾರ್ಯಕ್ಕೆ ರಕ್ಷೆಯನ್ನು ಕೊಟ್ಟು ಕಾಪಾಡತಕ್ಕಂತಹ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ವಿಶೇಷತೆ ಇದೆ. ಹಾಗೆ ಪ್ರತಿಯೊಂದು ಹಬ್ಬ ಬರುವಾಗಲೂ ಕೂಡ ನಮ್ಮ ಈ ವ್ಯವಸ್ಥಾಪನಾ ಸಮಿತಿಯು ಭಕ್ತರ ಸಹಕಾರದಿಂದ ಪ್ರತಿ ಹಬ್ಬದಲ್ಲಿಯೂ ಒಂದು ವಿಶೇಷ ಪೂಜೆಯನ್ನು ಪ್ರಥಮವಾಗಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಹಿಂದಿನಿಂದಲೂ ನಾವು ಮಾಡಿಕೊಂಡು ಬಂದಿದ್ದೇವೆ. ಅದರಂತೆ 4 ಫೆಬ್ರವರಿ 15ರಂದು ಮಹಾಶಿವರಾತ್ರಿಯಂದು ಮಹಾಲಿಂಗೇಶ್ವರ ದೇವರಿಗೆ ಮಹಾಶಿವ ಪಂಚಾಕ್ಷರಿ ಯಜ್ಞ ಇದನ್ನು ಪ್ರಪ್ರಥಮವಾಗಿ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಎಲ್ಲ ಭಕ್ತರ ಸಹಕಾರದಿಂದ ನಡೆಸಲಿದ್ದೇವೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗಿಯಾಗಬೇಕಂತೇಳಿ ವ್ಯವಸ್ಥಾಪನ ಸಮಿತಿಯ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಈ ಒಂದು ಪಂಚಾಕ್ಷರಿ ಯಜ್ಞದ ಜಪವನ್ನು ಇವತ್ತು ನಮ್ಮ ವೃದ್ಧಪಾಯನ ಮಾಡುವ ಬಂಧುಗಳಿಂದ 1 ಲಕ್ಷಕ್ಕಿಂತಲೂ ಹೆಚ್ಚು ಜಪವನ್ನು ಶಿವರಾತ್ರಿಯ ಮೊದಲಿನಿಂದ ಮಾಡಬೇಕಂತೇಳಿ ಇವತ್ತು ನಾವು ಸಂಕಲ್ಪ ಮಾಡಿ ಇವತ್ತು ಪಂಚಾಕ್ಷರಿ ಯಜ್ಞ ಜಪವನ್ನು ಪ್ರಾರಂಭಿಸಿದ್ದೇವೆ. ಇದು 4 ಶಿವರಾತ್ರಿಯ ದಿವಸಕ್ಕಾಗುವಾಗ 1 ಲಕ್ಷಕ್ಕಿಂತಲೂ ಹೆಚ್ಚು ಜಪವನ್ನು ನಮ್ಮ ಪಾರಾಯಣ ಮಾಡುವ ಬಂಧುಗಳು ಮಾಡಲಿದ್ದಾರೆ. ಇವತ್ತು ನಾವು ಪ್ರಾರಂಭಿಸಿದ್ದೇವೆ. ಹಾಗೆ ನಮ್ಮ ಈ ಶಿವ ಪಂಚಾಕ್ಷರಿ ಯಜ್ಞದ ಮಹತ್ವ ಏನು, ಇದರ ಮಹತ್ವವೇನಂತೇಳಿ ಈ ಹಿಂದೆ ನಮ್ಮ ಅರ್ಚಕರಾದ ವಸಂತ ಕಿದಿಲಾಯರ ಮುಖಾಂತರ ನಾವು ಬರೆದಿದ್ದೇವೆ. ಎಲ್ಲ ಭಕ್ತಾದಿಗಳು ಈ ಒಂದು ಪುಣ್ಯದ ಕೆಲಸದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು. ನಮ್ಮ ಇಷ್ಟಾರ್ಥ ಪ್ರಾಪ್ತಿಯಾಗುವುದು, ಅದಲ್ಲದೆ ನಮ್ಮ ಮುಂದಿನ ಅಭಿವೃದ್ಧಿ ಕೆಲಸಗಳಲ್ಲಿ ಸುಲಭವಾಗುವುದಂತೇಳಿ ನಮ್ಮೆಲ್ಲರ ನಂಬಿಕೆ. ಎಲ್ಲರೂ ಈ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಬೇಕಂತೇಳಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನಾನು ಭಕ್ತಾದಿಗಳಲ್ಲಿ ವಿನಂತಿಸುತ್ತಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.